ಸ್ಮಾರ್ಟ್ ಸಿಟಿ ಕಾಮಗಾರಿ ನಿರ್ವಹಿಸ್ತಾ ಇದ್ದ ಜಾಗದಲ್ಲಿ ತಂದು ಹಾಕಿದ್ದ ಕಬ್ಬಿಣದ ಸರಳುಗಳನ್ನು ಕದ್ದು ಮಾರಾಟ ಮಾಡ್ತಾ ಇದ್ದ 3 ಆರೋಪಿಗಳನ್ನು ಬಂದರು ಠಾಣೆಯ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ. 3 ಕೂಡ ಅನ್ಯ ಜಿಲ್ಲೆಯ ಕಳ್ಳರು ಎಂದು ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ. ಮುಗ್ರೋಡಿ ಕನ್ಸ್ಟ್ರಕ್ಷನ್ಗೆ ಸೇರಿದ ಕಾಮಗಾರಿ ನಗರದ PA ರಾವ್ ರಸ್ತೆಯಲ್ಲಿ ನಡೀತಾ ಇದೆ. ಒಳಚರಂಡಿ ನಿರ್ವಹಣೆ ಸೇರಿದಂತೆ ಹಲವು ಕಾಮಗಾರಿಗಳನ್ನು ಇಲ್ಲಿ ನಡೆಸಲಾಗ್ತಾ ಇತ್ತು. ಕಾಮಗಾರಿ ನಿರ್ವಹಿಸಲೆಂದು ತಂದು ಹಾಕಿದ್ದ ಕಬ್ಬಿಣದ ರಾಡ್ಗಳನ್ನು ಕೊಂಡು ಹೋಗ್ತಾ ಇದ್ದಾಗ 3 ಆರೋಪಿಗಳನ್ನು ಬಂದರು ಪೊಲೀಸ್ ಸಿಬ್ಬಂದಿಗಳಾದ ದಾಮೋದರ, ಗುರುನಾಥ ಹಾಗೂ ಮಂಜು ಎಂಬವರು ಸಾರ್ವಜನಿಕರ ಸಹಕಾರದಿಂದ ಬಂಧನವನ್ನ ಮಾಡಿದ್ದಾರೆ. ರಾಜು ಎಂಬಾತನ ಸಹಿತ 3 ಆರೋಪಿಗಳನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳು ಕಳವು ಮಾಡಲು ಯತ್ನಿಸ್ತಾ ಇದ್ದ ಕಬ್ಬಿಣದ ರಾಡ್ಗಳ ಅಂದಾಜು ಮೌಲ್ಯ 6 ರಿಂದ 7 ಸಾವಿರ ರೂಪಾಯಿ ಎಂದು ಅಂದಾಜು ಮಾಡಲಾಗಿದೆ. ಬಂದರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.